ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆಮಗಳು ಕೀರ್ತಿ. ಸೊ ಫ್ಯಾಷನ್ ವರ್ಲ್ಡ್ಗೆ ಸ್ವಾಗತ ಆ್ಯಂಡ್ ವೆಲ್ಕಮ್. ಸೊ ಫ್ಯಾಷನ್ ಅಂತ ಹೇಳಿದರೆ ಏನು ಅಂತ ಹೇಳುವಾಗ, ಯಾವುದ್ರಲ್ಲಿ ನಾವು ಕಂಫರ್ಟಬಲ್ ಆಗಿರ್ತೇವೆ, ಯಾವುದ್ರಲ್ಲಿ ನಾವು ಖುಷಿ ಪಡ್ತೇವೆ, ಯಾವುದ್ರಲ್ಲೂ ನಾವು ಖುಷಿಯಾಗಿ ಕಾಣಿಸ್ಕೊಳ್ತೇವೆ, ಅದನ್ನು ಫ್ಯಾಷನ್ ಅಂತ ಹೇಳ್ಬೋದು. ಸೊ ಫ್ಯಾಷನ್ ಅಂತ ಹೇಳಿದರೆ ಎಲ್ಲ ರೀತಿಯ ಫ್ಯಾಷನ್ಗಳು ಬರುತ್ತೆ. ಮೇಕಪ್ಪಿಂದ ಹಿಡಿದು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಾನ್ಫಿಡೆನ್ಸ್, ಇದು ಕೂಡ ಒಂದು ಫ್ಯಾಷನ್ನೇ. ಸೊ ಫ್ಯಾಷನ್ ಅಂತ ಬಂದಾಗ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಕೇರ್ ಮಾಡುವಂತಹ ಅವರ ದೇಹದ ಅಂಗ ಅಂತ ಹೇಳಿದ್ರೆ ಅದು ತಲೆ ಕೂದಲು. ಸೊ ಹೇರ್ ಹೇಗಿರಬೇಕು, ಹೇರನ್ನು ಎಷ್ಟು ಕೇರ್ ಮಾಡಬೇಕು, ಹೇರ್ ಫಾಲ್ ಆದಾಗ ಆಗುವಂಥ ನೋವು, ಇದೆಲ್ಲವೂ ಹೆಣ್ಣು ಮಕ್ಕಳಿಗೆ ಅರ್ಥ ಆಗುತ್ತೆ. ಸೊ ಹೆಣ್ಣು ಮಕ್ಕಳು ತುಂಬ ಪ್ರೀತಿಸುವಂತಹ ಕೂದಲನ್ನು ಹೇಗೆ ಕೇರ್ ಮಾಡ್ಬೋದು, ಬಟ್ ಈ ಬ್ಲ್ಯಾಕ್ ಆಗಿರೋ ಹೇರನ್ನು ಹೇಗೆ ಕಲರಿಂಗ್ ಮಾಡ್ಬೋದು, ಆ ಕಾನ್ಸೆಪ್ಟಿನ ಮೇಲೆ ಇವತ್ತಿನ ಫ್ಯಾಷನ್ ವರ್ಲ್ಡ್ ಇರುತ್ತೆ. ಸೊ ಅದಕ್ಕಾಗಿ ಹುಡುಕಾಟ ಮಾಡಿದಾಗ ನಮಗೊಂದು ಸುಂದರವಾದ ಬೆಳೆ ಬಾಳುವಂತಹ ಸೌಂದರ್ಯದ ಕೂಟ ಸಿಕ್ಕಿತು. ದಟ್ ಈಸ್ ಪ್ಲಶ್ ಬ್ಯೂಟಿ ಪಾರ್ಲರ್. ಸೊ ಪ್ಲಶ್ ಬ್ಯೂಟಿ ಪಾರ್ಲರ್ಗೆ ನಾವು ಇವತ್ತು ಬಂದಿದ್ದೇವೆ. ಸೊ ಇವತ್ತು ನನ್ನ ಹೇರ್ ಕಲರ್ ಚೇಂಜ್ ಆಗುತ್ತೆ ಅಂತೆ. ಸೊ ಯಾವ ರೀತಿ ಚೇಂಜ್ ಆಗುತ್ತೆ, ಸೊ ನಾನು ಹೇಳಿದರೆ ನೀವು ನಂಬ್ತೀರಲ್ವ. ಸೊ ಹಾಗಾಗಿ ನನ್ನ ಒಪಿನಿಯನ್ ನಾನು ನಿಮಗೆ ಕೊಡ್ತೇನೆ. ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅದೆಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಎಸ್, ಇವತ್ತು ಪ್ಲಶ್ ಬ್ಯೂಟಿ ಪಾರ್ಲರಲ್ಲಿ ನಾವಿದ್ದೇವೆ. ಸೊ ಎಸ್, ನಮ್ಮ ಇವತ್ತಿನ ಹೇರ್ ಕಲರಿಂಗ್ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೇರ್ ಕಲರ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಹೇರ್ ತುಂಬ ಕ್ಲೀನ್ ಆಗಿರಬೇಕು. ನಾವೊಂದು ಹೇಳಿದರೆ ಡೈಲಿ ತಲೆಗೆ ಸ್ನಾನ ಮಾಡೋದು ಕಷ್ಟ, ತಪ್ಪು ತಿಳ್ಕೊಳ್ಬೇಡಿ, ಬಿಕಾಸ್ ನಮಗೆಲ್ಲ ಕೆಲಸ ಸ್ಟ್ರೆಸ್ ಎಲ್ಲ ಇರುತ್ತೆ ಅಂತ. ಬಟ್ ಹುಡುಗಿಯರು ಅತಿ ಹೆಚ್ಚಾಗಿ ಡೈಲಿ ತಲೆಗೆ ಸ್ನಾನ ಮಾಡುವಂಥದ್ದು ಕಮ್ಮಿ. ಬಟ್ ಡೈಲಿ ಹೇರ್ ವಾಶ್ ಮಾಡೋದು ಒಳ್ಳೇದಂತೆ, ಬಟ್ ಅದನ್ನು ನಾನು ಇನ್ನು ಟ್ರೈ ಮಾಡ್ತೇನೆ. ಬಟ್ ಈಗ ಫಸ್ಟ್ ನಮ್ಮದು ಹೇರ್ ಕ್ಲೀನ್ ಮಾಡ್ಕೊಳ್ಬೇಕು, ಹೇರ್ ವಾಶ್ ಮಾಡಬೇಕು. ಸೊ ಪಾರ್ಲರಲ್ಲಿ ನೀವು ಬಂದಾಗ ಫಸ್ಟ್ ನಿಮಗೆ ಅದನ್ನೇ ಸಜೆಸ್ಟ್ ಮಾಡ್ತಾರೆ ಆ್ಯಂಡ್ ಅವ್ರು ಹೇರ್ ವಾಶ್ ಮಾಡ್ತಾರೆ. ಸೊ ಆ ಪ್ರೋಸೆಸ್ಸನ್ನು ಮುಗಿಸ್ಕೊಂಡು ಬರೋಣ. ವೆಲ್ಕಮ್ ಬ್ಯಾಕ್. ಸೊ ನನ್ನ ಹೇರ್ ವಾಶ್ ಆಗಿದೆ. ಬಟ್ ಇವತ್ತು ನನ್ನ ಜೊತೆ ಒಬ್ಬರು ಬ್ಯೂಟಿಷಿಯನ್ ಇದ್ದಾರೆ. ಬ್ಯೂಟಿಫುಲ್ ಬ್ಯೂಟಿಷಿಯನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಉಮಾ ರೈ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ವೆಲ್ಕಮ್ ಮಾಡೋಣ. ವೆಲ್ಕಮ್. ವೆಲ್ಕಮ್. ಹಾಯ್. ಎಸ್, ಸೊ ಅವರಂತೂ ಫುಲ್ ಪ್ರೊಫೆಷ್ನಲ್ ಆಗಿ ರೆಡಿ ಆಗಿದ್ದಾರೆ ಇವತ್ತು ನನ್ನ ಹೇರನ್ನು ಚೆನ್ನಾಗಿ ಮಾಡಬೇಕು ಅಂತ. ಸೊ ಅವರನ್ನು ವೆಲ್ಕಮ್ ಮಾಡಿ ಅವ್ರ ಹತ್ರ ಮಾತಾಡೋಣ, ಅವ್ರು ಏನು ಮಾಡ್ತಾರಂತ ಕೇಳೋಣ. ಎಸ್ ಮ್ಯಾಮ್, ಫಸ್ಟ್ ಏನು ಮಾಡಬೇಕು ಹೇರ್ ಕಲರಿಂಗ್ ಸ್ಟಾರ್ಟ್ ಮಾಡುವಾಗ? ಹೇರ್ ಕಲರ್ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಿ ಅದು ಶಾಂಪೂ ವಿತ್ ಕಂಡೀಷನರ್ ಹಾಕಿ ವಾಶ್ ಮಾಡಬೇಕು. ಆಮೇಲೆ ಡ್ರೈ ಮಾಡಬೇಕು, ಕಂಪ್ಲೀಟ್ ಡ್ರೈ ಆಗಬೇಕು. ಕಂಪ್ಲೀಟ್ ಡ್ರೈ ಆದ ನಂತರ ನಾವು ಸ್ಟಾರ್ಟಿಂಗ್ ಒಂದೀಗ ಫಸ್ಟ್ ಟೈಮ್ ಕಲರ್ ಮಾಡೋದಾದ್ರೆ ಅವರಿಗೆ ಪ್ರೀ ಲೈಟ್ನರ್ ಅಂತ ಅಪ್ಲೈ ಮಾಡಬೇಕು. ಪ್ರೀ ಲೈಟ್ನರ್ ಅಂದ್ರೆ ಅದು 10 ಮಿನಿಟ್ಸ್ ಓನ್ಲಿ ಇಡುದು. 10 ಮಿನಿಟ್ಸ್ ಇಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ನಾವು ಯಾವ ಕಲರ್ ಅವರಿಗೆ
ಅವರ ಹೇರಿಗೆ ಯಾವುದು ಕಂಫರ್ಟೇಬಲ್ ಉಂಟು Okay. ಅದು ಕಲರ್ ಅನ್ನು ನಾವು ಅಪ್ಲೈ ಮಾಡುದು. ಅಪ್ಲೈ ಮಾಡಿ ಒಂದು 30 to 35 ಮಿನಿಟ್ಸ್ ಇಡುದು. Okay. ಅಂದ್ರೆ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದು ಟೈಮ್ಸ್ ಉಂಟು ಅದರಲ್ಲಿ. Okay. ಈಗ ಮ್ಯಾಟ್ರಿಕ್ಸ್ ಇರ್ಬೋದು, ಲಾರಿಯಲ್ ಇರ್ಬೋದು, ಅಥವಾ ಬೇರೆ ಸ್ಟ್ರೀಕ್ಸ್, ಬೇರೆ ತುಂಬಾ ಕಲರ್ಸ್ ಇದೆ, ಡ್ರೀಮ್ ರಾನ್ಸ್ ಇದೆ, ಹಾಗೆ ಬೇರೆ ಬೇರೆ ಇದೆ. ಸೊ ಅದು ಈಗ ನಾನೀಗ ಇವರಿಗೆ ಆಕ್ಚುಲಿ ಮಜ್ರೆಲ್ ಮ್ಯಾಟ್ರಿಕ್ಸ್ ನವರದ್ದು ಒಂದು ಕಲರ್ ಮಾಡ್ತಾ ಇದ್ದೇನೆ. Okay. ಸೊ ಅದು ಈಗ 35 ಮಿನಿಟ್ಸ್ ಇಡಬೇಕು. ಫಸ್ಟ್ ಈಗ ನಾನು ಪ್ರೀ ಲೈಟಿಂಗ್ ಮಾಡ್ತೇನೆ. ಫಸ್ಟ್ ಮಾಡಿ 10 ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡಿ. ಎಸ್, ಈಗ ಹೇಳಿದ್ರೆ ನೀವು ಪ್ರೀ ಲೈಟ್ನಿಂಗ್ ಅಂತ. ಸೊ ಇದನ್ನ ಫಸ್ಟ್ ಟೈಮ್ ಹೇರ್ ಕಲರ್ ಮಾಡೋರು ಮಾತ್ರ, ಅವರಿಗೆ ಮಾತ್ರ ಈ ಟ್ರೀಟ್ಮೆಂಟ್ ಇರುತ್ತೆ ಅಥವಾ ಎಲ್ರಿಗೂ ಇರುತ್ತಾ? ಫಸ್ಟ್ ಟೈಮ್ ಮಾಡುವವರಿಗೆ, ಅಂದ್ರೆ ಕೆಲವರಿಗೆ ಕಲರ್ ಬರುದಿಲ್ಲ, ಮೆಹಂದಿ ಹಾಕಿರ್ತಾರೆ, ಆಮೇಲೆ ಬೇರೆ ಏನಾದ್ರೂ ಒಂದು ಹೇರಿಗೆ ಹಾಕಿರ್ತಾರೆ, ಹಾಕಿದ್ರೆ ಈ ಕಲರ್ ಎಲ್ಲ ಬರುದಿಲ್ಲ ಹೇರಿಗೆ. ಓಕೆ. ಸೊ ಅದಕ್ಕೆ ನಾವು ಪ್ರೀ ಲೈಟ್ನಿಂಗ್ ಅಂತ ಮಾಡುದು. ಸ್ಟಾರ್ಟಿಂಗ್ ಪ್ರೀ ಲೈಟ್ ಮಾಡಿದ್ರೆ ಕಲರ್ ತಗೊಳ್ತದೆ ಹೇರಿಗೆ. ಓಕೆ. ಮತ್ತೆ ಕೆಲವರಿಗೆ ಫಸ್ಟ್ ಟೈಮ್ ಮಾಡುವಾಗ ಅಂದ್ರೆ ಸಡನ್ ಆಗಿ ತಕೊಳ್ಳುದಿಲ್ಲ, ಅದು ಫುಲ್ ಬ್ಲ್ಯಾಕಿಶ್ ಇರ್ತದೆ ಕೆಲವರದು ಹೇರ್, ಹಾಗಿರುವಾಗ ಕಲರ್ ತಕೊಳ್ಳುದಿಲ್ಲ. ಓಕೆ. ಸೊ ನಾವು ಮಾಡಿದ್ರಲ್ಲಿ ಕೆಲವೊಂದ್ಸಲ ಅದಕ್ಕೆ ನಾವು ಪ್ರೀ ಲೈಟ್ ನಾನು ಮಾಡುದು. ಓಕೆ. ಈಗ ನಂದು ಪರ್ಸನಲ್ ಡೌಟ್ ಇದೆ, ನಂದು ಹೇರ್ ಕಲರ್ ಯಾವುದು? ನಿಮ್ದು ಆಕ್ಚುಲಿ ಬಸ್ ಲೈಟ್ ಬ್ರೌನ್. ಓಕೆ. ಸ್ವಲ್ಪ ಲೈಟ್ ಆಗಿ ಬ್ರೌನ್ ಇದೆ, ನ್ಯಾಚುರಲ್ ಆಗಿ. ಅಂದ್ರೆ ನಾನು ಹೋದ ಜನ್ಮದಲ್ಲಿ ಇಂಗ್ಲೆಂಡ್ ಅಲ್ಲೆಲ್ಲ ಇದ್ದೆ, ಅಷ್ಟೇ ಇರ್ಬೋದು. ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಇದು ಕಲರ್ ಅಪ್ಲೈ ಮಾಡಬೇಕಾದ್ರೆ Okay. ಫಾಯಿಲ್ ಪೇಪರ್ ಬೇಕು. Okay. ಫಾಯಿಲ್ ಪೇಪರ್ ಆಯ್ತು, ಆಹಾ. ಅದು ಗ್ರಿಪ್ ಅಲ್ಲಿ ನಿಂತ್ಕೊಳ್ತದೆ, ಮತ್ತೆ ಕಲರ್ ಇನ್ನೊಂದು ಹೇರ್ಗೆ ಸ್ಪ್ರೆಡ್ ಆಗದೆ ಓಕೆ. ಹಾಗೆ ಇದು ಮಾಡ್ತದೆ, ಎಸ್. ಹೈಡ್ ಮಾಡ್ತದೆ. ಸೊ
ಸೊ ಈಗ ಹೇರ್ ಕಲರಿಂಗ್ ಅಂದ ತಕ್ಷಣ ಎಲ್ರಿಗೊಂದು ಭಯ ಇರುತ್ತೆ, ಹೇರ್ ಕಲರಿಂಗ್ ಮಾಡಿದರೆ ಹೇಗಪ್ಪ, ಹೇರ್ ಹಾಳಾಗುತ್ತಾ ಅಥವಾ ನಮ್ಮದು ಹೇರ್ ಮುಂಚಿನಾಗಿರಲ್ವಾ ಅಂತ. ಸೊ ಏನು ಹೇಳ್ತೀರಾ, ಹೇರ್ ಕಲರಿಂಗ್ ಮಾಡೋದು ಎಷ್ಟು ಸೇಫ್? ಹೇರ್ ಕಲರ್ ಮಾಡಿದರೆ ಅದನ್ನು ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ. ಹೇಗೆಂದರೆ ಕಲರ್ ಮಾಡ್ತೀವಿ, ಕಲರ್ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ನಾವು ಕಲರ್ಗೆ ಶಾಂಪೂ, ಕಂಡೀಷ್ನರ್ ಆರ್ ಮಾಸ್ಕ್ ಅಥವಾ ಮಂತ್ಲಿ 1 ಟೈಮ್ ಹೇರ್ ಸ್ಪಾ ಆ ಥರ ಎಲ್ಲ ಮಾಡಬೇಕು. ಆ ಥರ ಎಲ್ಲ ಮಾಡಿದರೆ ನಿಮ್ಮ ಹೇರ್ ಡ್ಯಾಮೇಜು ಆಗಲ್ಲ. ಓಕೆ, ಚೆನ್ನಾಗಿರ್ತದೆ. ಓಕೆ, ಹೇರ್ ಕಲರ್ ಮಾಡಿದರೆ ಏನಾಗಲ್ಲ ಅಂದರೆ ನಾವು ಸ್ಕಾಲ್ಫಿಂದ 1 ಇಂಚ್ ಬಿಟ್ಟು ನಾವು ಕಲರ್ ಅಪ್ಲೈ ಮಾಡೋದು. ಓಕೆ, ಸ್ಕಾಲ್ಫಿಗೆ ಏನು ತೊಂದರೆ ಇಲ್ಲ. ಬಟ್ ಕೆಲವರಿಗೆ ಅದು ಹೇರ್ ಫಾಲ್ ಆಗುತ್ತೆ ಅಂತ ಆ ಥರ ಇರುತ್ತೆ, ಬಟ್ ಏನಾಗಲ್ಲ. ಏನಾಗಲ್ಲ. ಸೊ ನಿಮ್ಮ ಹೇರ್ ಕಲರ್ ನೋಡಿ ನಾವು ಎಸ್ ಏನಾಗಲ್ಲ ಅಂತ ಹೇಳಿ, ನಾನಂದ್ರೆ ತುಂಬಾ 10 ಇಯರ್ ಇಂದ ಕಲರ್ ಮಾಡ್ತಾ ಇದ್ದೇನೆ. ಓಕೆ, ನನಗೆ ಫೀಲ್ ಲೈಕ್ ಇದೆ, ಏನ್ ತೊಂದರೆ ಇಲ್ಲ. ಅದಕ್ಕಾಗಿ ನಾನು ಇನ್ನೊಬ್ಬರಿಗೆ ರೆಫರ್ ಮಾಡ್ತೇನೆ. ಎಸ್, ಈಗ ಪ್ಲಶ್ ಬ್ಯೂಟಿ ಪಾರ್ಲರ್, ಸೊ ಇದ್ರ ಅರ್ಥ ನೀವು ಹೇಳಿದಾಗೆ ಬೆಲೆ ಬಾಳುವ ಸೌಂದರ್ಯ. ಎಸ್, ಸೊ ಪ್ಲಶ್ ಬ್ಯೂಟಿ ಪಾರ್ಲರ್ ಅಲ್ಲಿ ಏನೆಲ್ಲ ಸ್ಪೆಷಾಲಿಟೀಸ್ ಇದೆ? ಇಲ್ಲಿ ನಿಮಗೆ ಹೇರ್ ಇದಂದ್ರೆ ಹೇರಿಗೆ ಸಂಬಂಧಪಟ್ಟದ್ದು, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತಿಂಗ್, ಮತ್ತೆ ರಿಬಾಂಡಿಂಗ್, ಕೆರಾಟಿನ್ ಟ್ರೀಟ್ಮೆಂಟ್, ಹೇರ್ ಕಲರ್, ಹೇರ್ ಕಟ್, ಹೇರ್ ಸ್ಟೈಲ್ ಎಲ್ಲನಿದೆ ಹೇರ್ ಅಲ್ಲಿ. ಬಟ್ ಬ್ಯೂಟಿ ಅಂದ್ರೆ ನಿಮ್ಗೆ ಫೇಸ್ಗೆ ಫೇಶಿಯಲ್ಸ್, ಕ್ಲೀನ್ ಅಪ್, ಆ ತರ ಥ್ರೆಡ್ಡಿಂಗ್, ವ್ಯಾಕ್ಸ್, ಫೇಸ್ ವ್ಯಾಕ್ಸ್ ಹಾಗೆ ಫೇಸಿಗೆ ಸಂಬಂಧಪಟ್ಟಿದ್ದು. ಬಟ್ ಮತ್ತೆ ಮೇಕಪ್ ಇದೆ. ಓಕೆ, ಮೇಕಪ್ ಅಲ್ಲಿ ಬೇರೆ ಬೇರೆ ಇದೆ. HD ಇದೆ, ಏರ್ ಬ್ರಷ್ ಮೇಕಪ್, ನಾರ್ಮಲ್ ಮೇಕಪ್, ಬೇಸಿಕ್ ಎಲ್ಲಾನೇ ಇದೆ ಅದು ಮೇಕಪ್ ಅಲ್ಲಿ. ಆಮೇಲೆ ವ್ಯಾಕ್ಸ್ ಅಂದ್ರೆ ಹ್ಯಾಂಡ್ ವ್ಯಾಕ್ಸ್, ಲೆಗ್ ವ್ಯಾಕ್ಸ್, ವ್ಯಾಕ್ಸಿಂಗ್, ಫೇಸ್ ವ್ಯಾಕ್ಸ್ ಅಷ್ಟಿದೆ ವ್ಯಾಕ್ಸ್ ಅಲ್ಲಿ. ಆಮೇಲೆ ಅದು ಅಂದ್ರೆ ಬ್ಯೂಟಿಯಲ್ಲಿ ಬರುತ್ತೆ ಎಲ್ಲ, ಸ್ಕಿನ್ ಬ್ಯೂಟಿ ಅದು ಬರುತ್ತೆ. ಆಮೇಲೆ ನಿಮ್ಗೆ ಲೆಗ್ಗಿಗೆ ಸಂಬಂಧಪಟ್ಟರೆ ಪೆಡಿಕ್ಯೂರ್ ಅಂತ ಇದೆ, ಪೆಡಿಕ್ಯೂರು. ಹ್ಯಾಂಡಿಗೆ ಸಂಬಂಧಪಟ್ಟರೆ ಮೆನಿಕ್ಯೂರ್ ಅಂತ ಇದೆ. ಮೇಕಪ್ಪು ಆಯ್ತಲ್ಲ. ಮತ್ತೆ ಹೇರ್ ಸಾರಿ ಡ್ರೇಪಿಂಗ್ ಅದೆಲ್ಲ ನಾರ್ಮಲಿ ಈಗ ನಿಮ್ಗೆ ಬ್ರೈಡ್ ಅಂದ್ರೆ ಗೊತ್ತಲ್ಲ, ಅದೆಲ್ಲ ಬರುತ್ತೆ. ಬಟ್ ಬ್ಯೂಟಿ ಅಂದ್ರೆ ಎಲ್ಲಾನು ಬರುತ್ತೆ. ಅದು ಈ ಬ್ಯೂಟಿ ಪಾರ್ಲರ್ ಅಲ್ಲೂ ಎಲ್ಲ ಫೆಸಿಲಿಟೀಸ್ ಇದೆ. ಬ್ಯೂಟಿ ಪಾರ್ಲರ್ ಅಂದ್ರೆ ಎಲ್ಲಾನು ಇದೆ, ಹೇರ್ ಬ್ಯೂಟಿ, ಮೇಕಪ್ ಎಲ್ಲಾನು ಇದೆ. ಸೊ ಇದು ಎಕ್ಸಾಕ್ಟ್ ಯಾವ ಪ್ಲೇಸ್ ಅಲ್ಲಿ ಬರುತ್ತೆ? ಯಾಕಂತ ಹೇಳಿದ್ರೆ ಜನ ಈಗ ನನ್ನ ಹೇರ್ ಕಲರ್ ನೋಡಿ ಖುಷಿಯಾಗಿ ಇಲ್ಲಿಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಯಾವ ಪ್ಲೇಸಿಗೆ ಇದು ಬರುತ್ತೆ? ಇದು ಅಂದ್ರೆ ಕದ್ರಿ ಅಂದ್ರೆ ಕದ್ರಿ ಪಕ್ಕ ಒಂದು ನೀವು ಹೇಳ್ಬೇಕಾದ್ರೆ ಕದ್ರಿ ಮಂಜುನಾಥ ದೇವಸ್ಥಾನ ಇದೆ. ಆ ಟೆಂಪಲ್ ಹತ್ರ ಅಂದ್ರೆ ಅದರ ಎಂಟ್ರಿ ಹತ್ರ ಬರುತ್ತೆ. ಓಕೆ, ದ್ವಾರದ ಅಪೋಸಿಟ್ ಅಲ್ಲಿ ಇದೆ. ಎಸ್, ಸೊ ಪ್ಲಶ್ ಬ್ಯೂಟಿ ಪಾರ್ಲರ್. ಸೊ ಇದು ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು? 1 ಇಯರ್ ಆಯ್ತು ಅಷ್ಟೇ ಸದ್ಯ. ಓಕೆ, ಸದ್ಯ ಬೇರೆ ಕಡೆ ವರ್ಕ್ ಮಾಡ್ತಿತ್ತು. ಓಕೆ, ಇವಾಗ ಓನ್ ತೆಕ್ಕೊಂಡು 1 ಇಯರ್ ಆಯ್ತು ಇಲ್ಲಿ. ಎಸ್, ಸೊ ಕೇಳ್ಪಟ್ಟೆ ನಾನು ಇಲ್ಲಿ ಸ್ಟೂಡೆಂಟ್ಸ್ಗಳ ಕೂಡ ಇದ್ದಾರೆ. ಸ್ಟೂಡೆಂಟ್ಸ್ಗೆ ಕೋರ್ಸ್ ಇಲ್ಲಿದೆ, ಟ್ರೈನಿಂಗ್ ಕೊಡ್ತಾರೆ. ಬ್ಯೂಟಿಷಿಯನ್ ಕೋರ್ಸ್ ಇದೆ, ಬೇಸಿಕ್ ಮತ್ತೆ ಮೇಕಪ್, ಹೇರ್, ಸಾರಿ ಡ್ರೈಪಿಂಗ್ ಅದು ಎಲ್ಲ ಇದೆ. ದೆನ್ ಫ್ಲವರ್ ವೇನಿಂಗ್ ಅದು ಕೂಡ ಇದೆ. ಸೊ ನೀವೇ ಪ್ರಿಪೇರ್ ಮಾಡ್ತೇವೆ. ಓಕೆ, ಸೊ ಈ ಸಾರಿ ಬಾಕ್ಸಿಂಗ್ ಅದು ಕೂಡ ಇದೆ. ಎಸ್, ಸೊ ಪಾರ್ಲರ್ ಅನ್ನ ಕೆಳಗಿಂದ ನೋಡುವಾಗ ಅನ್ಸ್ಬಿಡುತ್ತೆ ತುಂಬಾ ಸಣ್ಣ ಪಾರ್ಲರ್ ಇರ್ಬೋದು, ಇಲ್ಲಿ ಐಬ್ರೋಸ್ ಅಥವಾ ಬೇರೆ ಏನೋ ಅಷ್ಟೇ ಅಂತ ಅನ್ಕೊಳ್ಬೋದು. ಬಟ್ ಎಲ್ಲ ಫೆಸಿಲಿಟೀಸ್ ಅದು ಕೂಡ ಎಷ್ಟು ಕ್ವಾಲಿಟಿಯಿಂದ ಮಾಡ್ತಾರೆ ಅಂತ ಹೇಳಿದರೆ ಬಂದ ಕಸ್ಟಮರನ್ನು ಕೂಡ ಹಾಗೆ ಟ್ರೀಟ್ ಮಾಡ್ತಾರೆ. ಸೊ ಇಲ್ಲಿದ್ದ ಕಸ್ಟಮರ್ಸ್ ಹೇಳಿದಂಥ ಮಾತು, ಸೊ ಬಂದ ತಕ್ಷಣ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಆ್ಯಂಡ್ ಅವ್ರನ್ನ ಕೇರ್ ಮಾಡೋವಂಥದ್ದು. ಸೊ ಈಗ ಕೆಲವೊಂದು ಪಾರ್ಲರ್ ಅಂತ ಹೇಳಿದ ತಕ್ಷಣ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಮ ಕೆಲಸ ಆಯಿತು, ಕೆಲಸ ಮಾಡೋದು ಬಿಡೋದು ಅದೊಂದು. ಬಟ್ ಕಸ್ಟಮರನ್ನು ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಏನು ಬೇಕು, ಯಾವ್ದು ಸೂಟ್ ಆಗುತ್ತೆ ಅಂತ ಅವರು ಸ್ವಲ್ಪ ಹೆಚ್ಚು ಕೇರ್ ತೋರಿಸಿ ಇಲ್ಲಿ ಮಾಡ್ತಾರೆ. ಸೊ ನಿಮಗೇನಾದರೂ ಈ ಕದ್ರಿ ಭಾಗದಲ್ಲಿ ಇದ್ದರೆ ಎಸ್ಪೆಷಲಿ ನಿಮ್ಮ ರೆಗ್ಯುಲರ್ ಪಾರ್ಲರ್ ಆಗಿ ಮಾಡ್ಕೊಳ್ಬೋದು ಪ್ಲಶ್ ಅಲ್ವಾ? ಖಂಡಿತ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಕೊಡ್ತೇವೆ ನಾವು. ಎಸ್, ಎಲ್ಲರನ್ನು ನಾವು ವೆಲ್ಕಮ್ ಮಾಡ್ತೇವೆ. ಎಸ್. ಸೊ ಈಗ ಹೇರ್ ಕಲರಿಂಗಿಗೆ ಬಂದಾಗ, ಸೊ ಈಗ ಒಂದು ಹೇರ್ ಕಲರ್ ಮಾಡುವಾಗ ಏನೆಲ್ಲ ನಾವು ಫಸ್ಟ್ ಫಾಲೋ ಮಾಡಬೇಕಾಗತ್ತೆ? ನಮ್ಮ ಹೇರನ್ನು ಎಷ್ಟು ಕೇರ್ ಮಾಡಬೇಕಾಗತ್ತೆ? ಕಲರ್ ಮಾಡುವ ಮುಂಚೆ ಅಂದರೆ ನೀವು ಡೈಲಿ ಅದೇ ಶಾಂಪೂ, ಕಂಡೀಷ್ನರ್ ಆ ಥರ ಎಲ್ಲ ಹಾಕೊಂಡು ವಾಶ್ ಮಾಡ್ತಾ ಇರಬೇಕು. ಆಮೇಲೆ ನೀವು ಒಂದು 15 ಡೇಸ್ಗೊಮ್ಮೆ ಆಯಿಲ್ ಹಾಕ್ಕೊಂಡು
ಓಕೆ, ಹೇರ್ ಅನ್ನು ಮೇಂಟೈನ್ ಎಲ್ಲ ಮಾಡಬೇಕು ಆ ಥರ. ನೀವು ಬೆಟರ್, ನೀವು 15 ಡೇಸಿಗೆ ಹೇಳಿದೆ. ಡಾಕ್ಟರ್ಸ್ ಆದರೆ 3-4 ದಿನ ಬಿಟ್ಟು ವೀಕ್ಲಿ 3-4 ದಿನ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಅಂತ ಹೇಳಿ. ಅಲ್ಲಲ್ಲ, ಮಾಡ್ಬೇಕು, ಆಕ್ಚುಲಿ ಮಾಡ್ಬೇಕು. ಈಗಿನ ಜನರೆಲ್ಲ ಆಗುದಿಲ್ಲ, ಅವರೆಲ್ಲ ಮಾಡುದಿಲ್ಲ ಈಗ ಜನರೇಷನ್ ಅಲ್ಲಿ. ಬಟ್ ಆಯಿಲ್ ಹಾಕುದೇ ರೇರ್, ಗೊತ್ತಲ್ಲ ನಿಮ್ಗೆ. ಸೊ ಆಯಿಲ್ ಹಾಕಿದ್ರೆ ಹೆಲ್ದಿ ಆಗಿರ್ತದೆ ಹೇರ್. ಆಮೇಲೆ ಈಗ ಕಲರ್ ಮಾಡಿದ್ಮೇಲೆ ಮಾತ್ರ ನಾವು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ನಮ್ಮ ಹೇರ್ ನೋಡ್ಲಿಕ್ಕೂ ಚೆನ್ನಾಗಿರ್ತದೆ, ಕಲರ್ ಹೈಲೈಟ್ ಆಗ್ತದೆ, ಅದು ಒಂದು ಲುಕ್ ಬೇರೆ ಬರ್ತದೆ ಅಲ್ಲ. ಹೌದು, ಅಷ್ಟೇ. ಈಗ ಕಲರ್ ಅಪ್ಲೈ ಮಾಡಿ 35 ಮಿನಿಟ್ಸ್ ಆಗಿದೆ. ಎಸ್. ಈಗ ಲಾಸ್ಟ್ ಪ್ರೊಸೆಸಿಂಗ್ ಒಂದು ವಾಶ್ ಮಾಡೋದು. ವಾಶ್ ಮಾಡಿ ಡ್ರೈ ಮಾಡಿ ಯಾವ ಥರ ಕಲರ್ ಬಂದಿದೆ ನೋಡು. ಎಸ್. ಓಕೆ.
ಎಸ್, ನೋಡಿ ಹೇಗಾಗಿದೆ ನನ್ನ ಹೇರ್ ಕಲರ್. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಾನು ಇವತ್ತು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡಿದ್ದು ಆ್ಯಂಡ್ ಇಷ್ಟು ಖುಷಿ ಕೊಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ಪ್ಲೀಸ್ ನಾನೊಂದನ್ನು ಮೆನ್ಷನ್ ಮಾಡಲೇಬೇಕು. ಸೊ ಇದು ಸಖತ್ತಾಗಿರುವಂಥ ಪಾರ್ಲರ್. ನಿಮಗೆ ನನ್ನ ಹೇರ್ ಕಲರ್ ನೋಡಿದರೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ದಯವಿಟ್ಟು ಪ್ಲಶ್ ಬ್ಯೂಟಿ ಪಾರ್ಲರ್ಗೆ ನೀವು ವಿಸಿಟ್ ಮಾಡಿ. ಸೊ ನಿಮಗೆ ಏನು ಬೇಕು, ಯಾವ ಬ್ಯೂಟಿ ಟ್ರೀಟ್ಮೆಂಟ್ ಬೇಕು, ಪ್ರತಿಯೊಂದನ್ನು ಕೂಡ ಅವರು ಮಾಡ್ತಾರೆ. ಆ್ಯಂಡ್ ಮೇಕಪ್ಪಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಎವ್ರಿಥಿಂಗ್, ಹೇರ್ ಕಲರಿಂಗ್. ಸೊ ನೀವು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿಗೆ ಬರ್ತಾ ಇರಿ ಅಂತ ಹೇಳ್ತಾ, ಎಸ್, ಸೊ ಇವತ್ತು ಫ್ಯಾಷನ್ ವರ್ಲ್ಡ್ ಕಾರ್ಯಕ್ರಮದಲ್ಲಿ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಸೊ ನನ್ನ ಹೇರ್ ಅಂತೂ ತುಂಬ ಚೆನ್ನಾಗಾಗಿದೆ. ಇದೇ ಖುಷಿಯಲ್ಲಿ ಇವತ್ತಿನ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ TV. ನಮಸ್ಕಾರ.